ಉಡುಪಿಯ ಅದಮಾರು ಕಿರಿಯ ಶ್ರೀಗಳು ಏಪ್ರಿಲ್ 26ರಿಂದ ತಮಿಳುನಾಡಿನ ಘಟಿಕಾಚಲದಿಂದ ತೀರ್ಥಕ್ಷೇತ್ರಗಳ ಪಾದಯಾತ್ರೆ ಆರಂಭಿಸಿದ್ದಾರೆ. ಮೇ 15ರ ತನಕ ಈ ಪಾದಯಾತ್ರೆ ನಡೆಯಲಿದ್ದು ಆಂಧ್ರಪ್ರದೇಶದ ನರಸಿಂಹಕೊಂಡದಲ್ಲಿ ಪಾದಯಾತ್ರೆ ಅಂತ್ಯವಾಗಲಿದೆ. ಈ ಪಾದಯಾತ್ರೆಯಲ್ಲಿ ಶ್ರೀಗಳು ದಲಿತರ ಮನೆಗಳಿಗೆ ಭೇಟಿ ನೀಡುವ ಮೂಲಕ ಗಮನ ಸೆಳೆದಿದ್ದಾರೆ. ಪಾದಯಾತ್ರೆಯ ಸಂದರ್ಭದಲ್ಲಿ ದಲಿತರ ಮನೆಗೆ ಭೇಟಿ ನೀಡುವುದು ಮಾತ್ರವಲ್ಲದೆ ಅವರ ಮನೆಯಲ್ಲಿನ ಪೂಜೆಯಲ್ಲಿ ಭಾಗಿಯಾಗಿದ್ದಾರೆ. ಉಡುಪಿಯ ಹಿರಿಯ ಪೇಜಾವರ ಶ್ರೀಗಳು ಕೂಡ ಇದೇ ರೀತಿಯಾಗಿ ಪಾದಯಾತ್ರೆಯ ಮೂಲಕ ದಲಿತರ ಮನೆಗಳಿಗೆ ಭೇಟಿ ನೀಡುವ ಸಂಪ್ರದಾಯ ಇಟ್ಟುಕೊಂಡಿದ್ದರು. ಅವರು 30 ವರ್ಷಗಳಲ್ಲಿ 10,000 ಕಿಲೋಮೀಟರ್ ಪಾದಯಾತ್ರೆ ನಡೆಸುವ ಮೂಲಕ ನೂರಾರು ದಲಿತ ಮನೆಗಳಿಗೆ ಭೇಟಿ ನೀಡಿ ಸಾವಿರಾರು ದಲಿತ ಭಕ್ತರ ಜೊತೆ ಮಾತುಕತೆ ನಡೆಸಿದರು. ಅದಮಾರು ಕಿರಿಯ ಶ್ರೀಗಳು ಕೂಡ ಪಾದಯಾತ್ರೆಯ ಮೂಲಕ ದಲಿತರ ಕೇರಿ ಹಾಗೂ ಪವಿತ್ರ ಪುಣ್ಯಕ್ಷೇತ್ರಗಳ ದರ್ಶನ ಆರಂಭಿಸಿದ್ದು ದಲಿತರ ಜೊತೆಯಲ್ಲಿ ಆತ್ಮೀಯವಾಗಿ ಬೆರೆಯುವ ಮೂಲಕ ಗಮನ ಸೆಳೆದಿದ್ದಾರೆ. அம்மாவுக்கு 30 ஆவு சோகம் பண்ணி பூஜை போட்டு பெயிரு மாடு அது பார்ப்பேன். மாடுதான் பெயிரு வேலை பார்த்து எனக்கு 4 பசங்க. எங்க இருக்காங்க பசங்க? லீலா மானுஷ விக்கிரஹ ஸ்ரீவத்சகௌஸ்துபதரோ யசோதா வத்சர்யாஞ்சனா பூதனாசீவிதாஹ ரீஷபடாசுரபஞ்சனः நந்தௌதவசனாகிருதிः கோபகோபீஸ்வர யோகி கோஷகः குப்ஜாகந்தாமதிஷ்டாங்கோ மனசனகர்ஷः சிசுபாலஸ்யேதா துர்யோதனகுலாந்தகः. அவருக்கு நாமம் போட்டு அது கும்பரம் பாரு வருவாரு. என் கணவர் வருவாரு. மகேஸ்வரிய, ஈஸ்வரிய, மகேஸ்வரிய, ராஜேஸ்வரிய, சத்திய, ஆதிசக்தி.